ಉಡುಪಿ ಸಮೀಪದ ಆತ್ರಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯನೋರ್ವ ಮಹಿಳೆ ಮತ್ತು ಆಕೆಯ ಮಗಳ ಮೇಲೆ ಹಲ್ಲೆ ನಡೆಸಿದ ಪ್ರಸಂಗ ನಡೆದಿದೆ. ಖಾಸಗಿ ಜಾಗದಲ್ಲಿ ರಸ್ತೆ ನಿರ್ಮಿಸಲು ತಡೆಯೊಡ್ಡಿದ್ದಕ್ಕಾಗಿ ಮಹಿಳೆ ಮತ್ತು ಆಕೆಯ ಮಗಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಈ ಒಂದು ವಿಡಿಯೋ ಸಾಕತ್ ವೈರಲ್ ಆಗಿತ್ತು. ಆದರೆ ಈ ಮಹಿಳೆ ಈ ಹಿಂದೆ ರಸ್ತೆ ನಿರ್ಮಿಸುವುದಕ್ಕೆ ಅನುಮತಿಯನ್ನ ಕೊಟ್ಟಿದ್ರು. ಇದರ ಬಳಿಕವೇ ಪಂಚಾಯತ್ನಲ್ಲಿ ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸಿ ರಸ್ತೆ ನಿರ್ಮಾಣಕ್ಕೆ ಪಂಚಾಯತ್ ಮುಂದಾಗಿತ್ತು. ಅದೇ ರೀತಿಯಾಗಿ ಆ ರಸ್ತೆಗೆ ಕಾಂಕ್ರೀಟ್ ಅನ್ನ ಹಾಕುವಂತ ಕೆಲಸ ಕಾರ್ಯಗಳು ಆರಂಭವಾದ ಹಿನ್ನೆಲೆಯಲ್ಲಿ ರಸ್ತೆ ಕಾಂಕ್ರೀಟೀಕರಣ ನಡೆಸದಂತೆ ಪಂಚಾಯತ್ ಸದಸ್ಯನ ವಿರುದ್ಧ ಆ ಮಹಿಳೆ ತಿರುಗಿ ಬಿದ್ದಿದ್ರು. ಈ ಸಂದರ್ಭ ಮಾತಿಗೆ ಮಾತನಾಡಿದು ಒಂದು ಹಂತದಲ್ಲಿ ಕೈ ಮಿಲಾಯಿಸಿ ಬಳಿಕ ಸದಸ್ಯ ಮಹಿಳೆ ಮೇಲೆ ಹಲ್ಲೆ ನಡೆಸಿದ್ರು. ಈ ಕಾರಣದಿಂದ ಈ ಒಂದು ಘಟನೆಯಿಂದ ಸಾಕಷ್ಟು ಆಕ್ರೋಶ ಕೇಳಿ ಬಂದಿತ್ತು. ಇದಕ್ಕಾಗಿ ಈಗ ಪಂಚಾಯತ್ ಸದಸ್ಯರು ಕೂಡ ಈಗ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಅಳ್ತೆ ಮಲ್ತದು ಕಲ್ಲಗಮ್ಮ ಉಂಡು ಅಳ್ತೆ ಮಲ್ಪಲೆ ಹಾಂ ಅಳ್ತೆ ಮಲ್ಪು ಕಲ್ಲಗಮ್ಮ ಸ್ಟ್ರೈಟ್ ಬರ್ಚಿ ಹಾಂ ಎಂಕಲೆ ದಾಲೇಜಿ ಎಂಕಲೆ ಅಳ್ತೆ ಒಂದೇ ಓಲ ಮಲ್ಪರೆಜ್ಜಿ ಜಂಟಿ ಸರ್ವೆಗೆ ಆವಡು ಅಪ್ಲೈ ಮಲ್ಪಲೆ ನಿಗಲೆ ಡಾಕ್ಯುಮೆಂಟ್ ಗೊತ್ತಣ್ಣ ಹಾಂ ಜಂಟಿ ಸರ್ವೆ ಏಯ್ ತರಿ ಮೂಲ ಏರ್ ನಡೆ ಬತ್ತದ ಬಲತ್ಕಾರ ಲತ್ತಾರ ನಿಗಲು ಲತ್ತದ ಮಲ್ದಾರ ಡಾಕ್ಯುಮೆಂಟ್ ಇದಿಲ್ಲ ಸರ್ವೆ ದಾಖಲು ಬರಾಡು ಜಂಟಿ ಸರ್ವೆ ಆಯ್ಬೇಕ ಅಲ್ಬೋಡು ಹಾ ತರಿ ಬರ್ಪೂಜಿ ಬನ್ನತ್ ಹಾ ಏನಾಯ್ತು ಕಾಯ್ತು ಅಲ್ಲಿ ಆರತಿ ಶೆಟ್ಟಿಯವರಿಗೂ ಚಂದ್ರ ಶೆಟ್ಟಿಯವರಿಗೂ ತಕರಾರಿತ್ತು. ಅಲ್ಲಿ 4 ಜನಗಳು ಸೇರಿ ಒಂದು ಸೈಟನ್ನು 4 ತುಂಡು ಮಾಡಿ 6 ಸೆನ್ಸು 5 ಹಾಗೆ 4 ವಿಭಾಗ ಮಾಡಿ 4 ಸೈಟ್ ಮಾಡಿ ಮನೆ ಕಟ್ಟಿಕೊಂಡು ವಾಸವಾಗಿದ್ದಾರೆ. 10 ವರ್ಷದಿಂದ ಜಾಗ ತಗೊಳ್ಳುವಾಗ 4 ಸೈಟ್ ಮಾಡುವಾಗ ಹಿಂದುಗಡೆಯಿಂದ ನಕ್ಷೆ ಮಾಡಿ ರಸ್ತೆ ತೋರಿಸ್ತಾರೆ. ಅವರಿಗೆ ವಾಸ್ತು ಪ್ರಕಾರ ಅದು ಹಿಂದುಗಡೆ ರಸ್ತೆ ಒಳ್ಳೆಯದಲ್ಲ, ಎದುರುಗಡೆ ಮಾಡಬೇಕಂತ ವಾಸ್ತು ತಜ್ಞರು ಹೇಳಿದ್ದರಿಂದ ಆ ರಸ್ತೆಯನ್ನು ಎದುರುಗಡೆ ಮಾಡ್ತಾರೆ. ಮಾಡುವಾಗ ಇದೇ ಚಂದ್ರ ಶೆಟ್ಟಿಯವರು ತೆಂಗಿನ ಮರವನ್ನು ತೆಗೆದು ಇವರಿಗೆ ಎದುರುಗಡೆಯಿಂದ ರಸ್ತೆ ಮಾಡಿಕೊಟ್ಟಿರ್ತಾರೆ. ಈ ರಸ್ತೆ ಮಾಡಿದ ಮೇಲೆ ಮನೆ ಕಟ್ಟಿ ಮನೆ ಒಕ್ಕಲಾಗಿ ಎಲ್ಲ ಆಗಿ 10 ವರ್ಷ ಆಯಿತು. ಈಗ ಇದ್ದಕ್ಕಿದ್ದಾಗೆ ಅವರಿಗೆ ಸ್ವಲ್ಪ ವೈರತ್ವ ಬಂದು ಎದುರುಗಡೆ ಇದ್ದ ರಸ್ತೆ ಬೇಡ, ನಮಗೆ ಹಿಂದುಗಡೆ ನಕ್ಷೆ ಪ್ರಕಾರ ಇದ್ದ ರಸ್ತೆನೇ ನಮಗೆ ಆಗಬೇಕಂತ ನಾವು ಈ ರಸ್ತೆಯನ್ನು 10 ವರ್ಷದಿಂದ ಪಂಚಾಯತಿಂದ ಪ್ರತಿ ವರ್ಷವೂ ಅಭಿವೃದ್ಧಿ ಮಾಡ್ತಾ ಇದ್ವಿ. ಅಲ್ಲೂ ಕೆಸರು ನಿಂತು ಎಲ್ಲ ಅವರಿಗೆ ರಿಕ್ಷಾ ಹೋಗೋದಿಲ್ಲ, 2 ವೀಲರ್ ಹೋಗೋದಿಲ್ಲ ಅಂತ